ಬ್ಯಾಂಕ್ ಆಫ್ ಬರೋಡಾದ ಉಡುಪಿ ಮತ್ತು ಎನ್ಎನ್ಸಿ ಶಾಖೆಗೆ 111ನೇ ವಾರ್ಷಿಕೋತ್ಸವದ ಅಂಗವಾಗಿ ಪಾಂಬೂರು ಮಾಸನ ಪುನರ್ವಸತಿ ಕೇಂದ್ರದ ಮಕ್ಕಳಿಗೆ ಕಂಪ್ಯೂಟರ್ ಮತ್ತು ಕ್ಯಾರಂ ಬೋರ್ಡ್ ಅನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಸುರೇಶ್ ಪೂಜಾರಿ, ಬ್ಯಾಂಕ್ ಆಫ್ ಬರೋಡಾದ 111ನೇ ಹುಟ್ಟುಹಬ್ಬದ ಅಂಗವಾಗಿ ಸಮಾಜ ಸೇವೆಯನ್ನ ಮಾಡುತ್ತಿದ್ದೇವೆ. 110 ವರ್ಷ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಜನರಿಗೆ ಸೇವೆ ನೀಡುತ್ತಿದ್ದೇವೆ ಎಂದರು. ಈಗಾಗಲೇ ಈ ಒಂದು ಸಂದರ್ಭ ಉಡುಪಿ ಬ್ಯಾಂಕಿನ ಮ್ಯಾನೇಜರ್ ಅಂಬು ಶಿವಂ, ಎನ್ಎನ್ಸಿ ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರ್, ಚಂದ್ರಿಕಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮೊದಲಾಗಿ ನಮ್ಮ ಮಾನಸ ಸ್ಕೂಲ್ ಆಕ್ಚುಲಿ ರೀಸೆಂಟ್ಲಿ ನಾವು ಲಾಸ್ಟ್ ಟೈಮ್ ನಾವು ಹಾಸನಿಗೆ ಅಂದರೆ ಅದು ಕೂಡ ಬ್ಲೈಂಡ್ ಸ್ಕೂಲು ನಮ್ಮ ಉಡುಪಿಯಲ್ಲಿದೆ. ಈ ಸಲ ನಾವು ಮಾನಸಕ್ಕೆ ಬಂದಿದ್ದೇವೆ. ಯಾಕಂದರೆ ಬ್ಯಾಂಕ್ ಆಫ್ ಬರೋಡಾದ ಹಿಸ್ಟ್ರಿಯಲ್ಲಿ ನಾವು ಸೋಷಿಯಲ್ ವರ್ಕ್ ಮೊದಲಿಂದ ನಾವು ನಮ್ಮ ಕಸ್ಟಮರ್ ಮತ್ತು ನಾವು ಅದರ ಹಿಂದೆ ಸೋಷಿಯಲ್ ವರ್ಕ್ ಮಾಡ್ತಾ ಬಂದಿದ್ದೇವೆ. ಅದನ್ನು ಇವತ್ತು ನಮ್ಮ 111ನೇ ವರ್ಷದ ಇವತ್ತು ಬ್ಯಾಂಕ್ ಆಫ್ ಬರೋಡಾದ ಹುಟ್ಟುಹಬ್ಬ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ 111 ವರ್ಷ ಬ್ಯಾಂಕ್ ಆಫ್ ಬರೋಡಾಕ್ಕೆ ಹುಟ್ಟುಹಬ್ಬದ ಸಂಭ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ.